ದಿನ ಕರೆದುಕೊಂಡು 40ನೇ ದಿನ ಅತ್ಯುತ್ತಮಿಂಚಿನ ಶಕ್ತಿ ಸ್ವರೂಪಿಣಿಯಾಗಿದ್ದರೆ ಯಾರಿಗೆ ದರ್ಶನ ಕೊಡಾದಲ್ಲಿ ವಾರೀತಿಯ ದರ್ಶನ ಕೊಟ್ಟ ಇಂಥ ಆಲೋಚನೆ ಮಲ್ತನ್ನಾಡ ಶಾಂತರೂಪಡಿ ಹೋಗಿದ್ದ ಈ ರೂಪ ಮಾತ್ರ ಅಂತಾನ ಯಾನ ಗುರುಪಿ ಪಕ್ಕದ ರೂಪಡು ಹೋಗುದು ಓಡಿಕೊಳ್ಳೋಡಿ ಆಲೋಚನೆ ಮಲ್ಕಂಡಾಡ ಆರ ಮನದೇವತೆಯಾದಲ್ಲಿ ಅಪ್ಪ ಪಾರ್ವತಿ ದೇವಿ ಆರ ಬಲತ ಮರಿಗೆ ಅಂದುಕೊಳ್ಳುದು ಆರ ಬಲ್ಪಡಿಸಿದ ಮಂತ್ರ ಬದಲು ದೇವರಾತನೇ ಮಹಾಶಕ್ತಿಯಾಗಿದ್ದರೆ ಯಾರು ಗುರುಪಿ ಪಕ್ಕದ ರೂಪಡು ಕ್ಷೇತ್ರ ಎಲ್ಲ ಮಂತ್ರ ಶಕ್ತಿಗೆ ಒಲಿದು ಬಂದವನ ಸತ್ಯ ಬ್ರಹ್ಮನ ಪರಮೇಶ್ವರನ ಒಟ್ಟುಗ ಶಕ್ತಿ ಸ್ವರೂಪಿಣಿ ಪಾರ್ವತಿ ದೇವಿಯಾಗಿ ಮೆರೆಯುವಂಚಿನ ಈ ಸೌಮ್ಯ ಸ್ವರೂಪಿಣಿನ ಅಂದ್ರೆ ಉಗ್ರರೂಪಿಣಿನ ಚಂಡ ಕುಂಡೇರನ ಕಲೆಯನ್ನು ಕಡ್ಕೊಂಡ ಈ ಕಾಳಿ ಸ್ವರೂಪಿಣಿ ದೇವತೆಗಳಿನ ಅನುಗ್ರಹ ಮನ್ಕೊಂಡಾಗ ಈ ಈ ಲೋಕದ ಉಡಾಯಿ ಬಿದಾಯಿ ವ್ಯಾಪಕವಾಗಿ ರಂಚಿದ ಮಹಾಶಕ್ತಿ ರೂಪ ಆ ರೂಪಡು ಕೂಡಲ ಈಯೇ ಅದರ ಸರಿಯಾದ ಒಂದು ರೂಪ ಯಾನಾದ್ರು ಭಕ್ತಿ ಬಂದಾಗ ಐದು ಬಿಡನೆ ಓಡಾಡಿ ಆ ಪ್ರಯತ್ನ ಬಂದಿದೆ ಈ ಆ ರೂಪಡು ಬಂದಾಗ ಸ್ಥಿತಿ ಲಯ ಪೂಜೆ ಕಾರ್ಯನ ಮತ್ಪುಣಂಚಿನ ಆದಿಶಕ್ತಿಲ ಈಯೇ ಅಪ್ಪೆ ಸ್ತುತಿ ಧೃತಿ ತುಷ್ಟಿ ಪುಷ್ಟಿ ಶಾಂತಿ ಶಾಂತಿ ಕ್ಷಮ ಧರ್ಮ ಮಾತಲಾಯಿ ನಿನ್ನನ್ನು ಸುಖಿಪರೆ ಶಕ್ತಿಜಿ ಪೂರ್ಣಗನೆ ಮೈ ಓಂಕಾರ ಪಂಜರ ಶುಕೀಂ ಉಪನಿಷತ್ತು ಧ್ಯಾನ ಕೇಳಿ ಕಲಕಂಠಿ ಆಗಮ ವಿಪಿನ ಮಯೂರಿ ಆರ್ಯಾಂ ಅಂತರ್ವಿಭಾವೇ ಗೌರಿ ಭಯಪಡದೆ ಧೈರ್ಯ ಗೆದ್ದೊಳ್ಳೆ ಈರ್ನ ಒಂಜಿ ಮಂಡಲ ನೀರಾವರ್ತಜ ಪುಕ್ಕಲ ಒಂಜಿ ಮಂಡಲ ನೀರಾವರ್ತಜ ಪುಕ್ಕಲ ಮೆಚ್ಚಿದ ಬೆತ್ತರಿತ್ತಿನ ಮಹಾಶಕ್ತಿ ಮಂತ್ರ ದೇವತೆ
ಕಾರಣ ಉಂಟು. ಈಗಿನ ಬಲಿದೇವತೆ ಆದ ಪಾರ್ವತೀ ದೇವಿನ ಬಲತವರ್ಗೇಂದ್ರ ಕುಲ್ದೀಪಕ್ಕೆ ನಾನು ಒಬ್ಬಳು ಕೊಲ್ಲದು ಈಗಿನ ಮಂತ್ರವನ್ನು ಅವಲೋಕನ ಬರ್ತದಿದ್ದರಾಲೆ ಯಾನೆ ಸಂತೋಷ ಆನೆ ಸಂಬಂಧ ಮಾಡುತ್ತಾರೆ ಏನು ಪ್ರೋಕ್ಷಣೆ ಮಾಡ್ತಾರ ಸಂತರೇ ಈ ನಕ್ಷತ್ರಗಳು ಅವೇನೋ ಕೈಗಳು ಉಳ್ಳ ಧರ್ಮದ ರಕ್ಷಣೆಗೆ ಬೋಡಾದ ವಚನಗಳು ಕೊಡವಂತಾಯಿ ಜಾರಂತಾಯಿ ಮಗರಂತಾಯಿ ಅಂತಿನ ಸಾಲ ಮಾಡಿದ ಬಳಿಗೆ ಆರಾಧನೆ ಬಂತಂದು ಬರುವುದಿಲ್ಲದೆ ಅವೆಲ್ಲ ಉಂಟದು ಅಪ್ಪೆ ಮಂತ್ರ ದೇವತೆಲ್ಲ ಆರಾಧನೆ ಬಂತಂದು ಬರ್ತಾರ ಈ ಕುಟುಂಬ ಸಂಸಾರವು ಬರ್ಪಡಿಸಿದ ಕಷ್ಟ ಕಾಪದಲ್ಲಿ ದೂರ ಬಂತು ಬರ್ಪೆ ಉಳಿಸಲಿ ಉದ್ಧಾರ ಬಂತು ಬರ್ಪೆ ಕೈಕಜ್ಜಿಲೆ ರಕ್ಷಣೆ ಬಂತು ಬರ್ಪೆ ಮಾತ್ರತ್ತೆ ಧರ್ಮಿಸಿ ಮಣ್ಣು ಪುಣ್ಯ ಮಣ್ಣು ತುಳುನಾಡಿದೆ ಧರ್ಮದ ಉಳಿಸಲಿಗೆ ಬೋರಾಟ ಮತ್ತು ಮಹಾಶಕ್ತಿಯಾನೆ ನಮ್ಮೊಂದು ಬಲೆ ತಂದಲ್ಲೇ ನಮ್ಮೊಂದು ಬಲೆ ಅಷ್ಟು ಬಗೆ ಭಾವದ ಪ್ರಮೇಯ ಒಂದು ಕ್ಷಣಕ್ಕೆ ನಮ್ಗರ ಕಷ್ಟ ಕಣ್ಣು ಮುಚ್ಚದ ರುಚಿಗೂ ಮಗಳ ಸುಂದ ಆ ದಿವ್ಯ ರೂಪ ಅಪ್ಪನ ಅಭಯ ಅಂಡತ್ತ ಸಾಕ್ಷಾತ್ ಮಹಾದೇವಿನ ಈ ಕಣ್ಣುಡು ರೂಪಣಂಚಿನ ಸೌಭಾಗ್ಯ ಎನ್ನ ಪಾಲಕರು ತಿಕ್ಕಟ್ಟು ಎಲ್ಲೋರಿ ಎನ್ನ ಪುಣ್ಯಾತ್ರಿ ಎನ್ನ ವಂಶರಾದ ಹಿರಿ ಪೆರಿಯಾಕಲ್ ಮಲ್ತಿನ ಪುಣ್ಯದ ಕೆಲಸ ಅಂತ ಎಣ್ಣೊಂದೆ ಅಪ್ಪೆ ಮಂತ್ರದೇವತೆನು ಮಣಿ ಮಂಚುಡು ದೀದು ಆರಾಧನೆ ಮಲ್ಕೊಡುಗಿ ಆ ಅಪ್ಪನ ಬಾಯಿಡೇ ಬತ್ತಿರಂಚಿನ ಪಾತೆರವು ಈ ಮಣ್ಣದ ಸಂಸ್ಕೃತಿಡು ರೂಪ ಬೊಕ ದೀಪ ಬಾರಿ ಮುಖ್ಯ ಮಹಾದೇವನ ಬಣ್ಣ ಪೂಜೆ ಮಲ್ಕೊಳ್ಳ ಅವರಟ್ಟು ಗೋಡೆ ಬೋಡು ಕಾರಣ ಈತೆ ಇಡೀ ಪ್ರಪಂಚದ ವ್ಯಾಪಿಕಾಯಿನ ಒಂದು ಶಕ್ತಿ ಬಣ್ಣವು ಮಲ್ಲ ಬಲ್ಪು ಸೂರ್ಯನೇ ಬೆಳಗಾವನಂಚಿನ ಬಲ್ಪು ಈ ಭೂಮಿನ ಜೀವರಾಶಿಗಳು ಪುಟ್ಟೊಡಾಟ ಸೂರ್ಯನೇ ಕಾರಣ ಅಂತ ಸೂರ್ಯ ಬೊಕ್ಕ ಭೂಮಿನ ದಾಂಪತ್ಯಡು ಪುಟ್ಟಿನ ಜೀವರಾಶಿಲು ಬೊಕ್ಕ ಮಾತ ಈ ಮರ ಪೂರ ವಸ್ತುನ ಅವೇ ಅಂತ ಅಂಚಾದ್ರೆ ಈ ಮಣ್ಣದ ಆರಾಧನಾ ಸಂಸ್ಕೃತಿ ಬಹುರೂಪಗಳು ದೇವರನ್ನು ಆರಾಧನೆ ಮಾಡ್ತೇವೆ.